ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಈ ವರ್ಷದ ಕ್ಯಾಲೆಂಡರ್ ಇಯರ್ನ ಮೊಟ್ಟ ಮೊದಲ ಹಬ್ಬ ಅಂತ ಹೇಳಿದರೆ ಮಕರ ಸಂಕ್ರಾಂತಿ. ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಬೇಕ್ ಸ್ಟುಡಿಯೋ, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ಯಾವುದೇ ಕಲೆ ಕಲಿಬೇಕು ಅಂತ ಹೇಳಿದರೆ ನೋಡಿ ಕಲಿ, ಮಾಡಿ ತಿಳಿ ಅಂತ ಹೇಳ್ತಾರೆ. ಅದೇ ರೀತಿ ಅಡುಗೆ ಅನ್ನೋದು ಒಂದು ಕಲೆ. ಈ ಕಲೆಯನ್ನು ಮಾಡಿ ತಿಳ್ಕೊಂಡ್ರೆ ಮಾತ್ರ ಅದು ಮಸ್ತಕದಲ್ಲಿ ಹಾಗೆ ಅಚ್ಚು ಉಳಿದಿರುತ್ತೆ. ಅದೇ ರೀತಿ ಇವತ್ತಿನ ಈ ಸಂಚಿಕೆಯಲ್ಲಿ ತಮಿಳುನಾಡಿನ ವಿಭಿನ್ನ ಖಾದ್ಯಗಳನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ಸುಧಾ ಸುಂದರ್ ಅವರು. ಇವ್ರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ನಿಮಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು ಸೋ ಮಚ್. ಸೊ ಹ್ಯಾಪಿ ಪೊಂಗಲ್. ಥ್ಯಾಂಕ್ ಯು. ಸೊ ಎಸ್, ತಮಿಳ್ನಾಡಲ್ಲಿ ಎಲ್ಲ ಪೊಂಗಲ್ ಅಂತ ಹೇಳ್ತಾರೆ, ನಾವು ಸಂಕ್ರಾಂತಿ ಹೀಗೆ ಹೇಳ್ಕೊಳ್ತೀವಿ. ಸೊ ಅಲ್ಲಿ ಪೊಂಗಲನ್ನು ಮಾಡಿ ಆಚರಿಸ್ತಾರೆ. ನಾವಿಲ್ಲಿ ಸಂಕ್ರಾಂತಿ ಅಂತ ಹೇಳಿದರೆ ಅದರಲ್ಲಿ ಬೇರೆ ಬೇರೆ ಈ ಮನೆ ಮನೆಗೆ ಹಂಚುವಂಥದ್ದು, ಈ ಪುಟಾಣಿ ಇದನ್ನು ಎಳ್ಳು ಬೆಲ್ಲವನ್ನು ಹಂಚುವಂಥದ್ದು. ಸೊ ಅದು ಕೂಡ ತುಂಬ ಕಲರ್ಫುಲ್ ಆಗಿರುತ್ತೆ ಒಂದು ಹಬ್ಬ ಅಲ್ವಾ? ಎಸ್. ಸೊ ತಮಿಳ್ನಾಡಲ್ಲಿ ಇದನ್ನು ಹೇಗೆ ಆಚರಿಸ್ತಾರೆ ಎಕ್ಸಾಕ್ಟ್ಲಿ? ತಮಿಳ್ನಾಡಿನಲ್ಲಿ ಮನೆ ಹೊರಗಡೆ ಸೂರ್ಯನ ಎದುರುಗಡೆ ಪಾಟ ಇಟ್ಟುಕೊಂಡು ಅಲ್ಲಿ ಸಂಕ್ರಾಂತಿ ಮಾಡ್ತಾರೆ. ಈ ಪೊಂಗಲ್ ಎಲ್ಲ ಹಂಗಲ್ಲ. ಸೊ ಮನೆ ಹೊರಗಡೆನೆ ಇದು ಮಾಡ್ಕೊಳ್ಳುವಂಥದ್ದು ಪೊಂಗಲ್ ಎಲ್ಲ ವಿಲೇಜ್ ಅಲ್ಲಿ. ಗದ್ದೆಗಳಲ್ಲಿ ಮಾಡುವಂಥದ್ದು. ಸೊ ಖಾರ ಪೊಂಗಲ್ ಬೇರೆ, ಸಿಹಿ ಪೊಂಗಲ್ ಬೇರೆ. ಸೊ ಎರಡು ಕೂಡ ಒಟ್ಟೊಟ್ಟಿಗೆ ಮಾಡ್ಕೊಳ್ಳುವಂಥದ್ದು ಹೇಗೆ? ಎರಡು ಆವತ್ತು ದಿನ ಎರಡೂ ಮಾಡ್ಕೊಳ್ಬೇಕಾಗುತ್ತೆ. ಓಕೆ. ಸೊ ನೀವು ನಮ್ಗೆ ಇವತ್ತು ಪೊಂಗಲ್ ಹೇಳ್ಕೊಡ್ತಾ ಇದ್ದೀರಾ? ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ ಇವತ್ತು? ಪೊಂಗಲ್ ಇಲ್ಲ, ಪೊಂಗಲ್ ಮಾಡ್ತಾ ಇಲ್ಲ. ಪೊಂಗಲ್ ಈಗ ಎಲ್ರಿಗೂ ಗೊತ್ತಾಗಿದೆ ಮಾಡೋದು. ಸರಿ. ಮತ್ತೆ ತಮಿಳ್ನಾಡು ಸೈಡ್ ಅಡಿಗೆ ಮಾಡ್ತೇನೆ. ತಮಿಳ್ನಾಡು ಸ್ಟೈಲ್ ಮೊಳಗ ಕೊಳಂಬು. ಮೊಳಗ ಕೊಳಂಬು. ಮೊಳಗ ಅಂದ್ರೆ ಪೆಪ್ಪ. ಓಕೆ. ಮೊಳಗ ಪೆಪ್ಪರ್. ಮೊಳಗ ಇಸ್ ಪೆಪ್ಪರ್. ಸೊ ಅದ್ರದ್ದು ಕೊಳಂಬು ಅಂದ್ರೆ ಸಾರು, ಅದಂತೂ ಗೊತ್ತು ನನಗೆ. ಸಾಂಬಾರ್ ಅಂತ ಹೇಳಿ. ಇದಕ್ಕೆ ಬೇಳೆ ಹಾಕೋದಿಲ್ಲ. ಬೇಳೆ ಈಗ ಸಾಂಬಾರ್ ಇದ್ರೆ ಬೇಳೆ ಹಾಕ್ತಿವಿ, ಇದಕ್ಕೆ ಬೇಳೆ ಹಾಕೋದು. ಬೇಳೆ ಇಲ್ಲ. ಇದು ಡೆಲಿವರಿ ಆದ್ಮೇಲೆ ಬಾಣಂತಿ ಅವ್ರಿಗೆಲ್ಲ ಕೊಡ್ತಾರೆ. ಇದು ಓ ಆ ತರದ್ದು ಬಾಣಂತಿ. ಟಿಲ್ ಆಯಿಲ್ ಯೂಸ್ ಮಾಡ್ತಾರೆ. ನಾವು ಬಾಣಂತಿಗೆ ಕೊಡೋದಾದ್ರೆ ಟಿಲ್ ಆಯಿಲ್ ಯೂಸ್ ಮಾಡ್ತಾರೆ. ಈಗ ನಾನು ನಮಗೆ ಆದ್ರೆ ಯಾವ್ದು ಕೂಡ ಆಗುತ್ತೆ, ಬಾಕಿಯವ್ರಿಗೆ ಯಾವ್ದು ಕೂಡ ಆಗುತ್ತೆ. ಟಿಲ್ ಆಯಿಲ್ ಒಳ್ಳೆಯದು. ಓಕೆ ಸರ್. ಸ್ವಲ್ಪ ಐರನ್ ಕಂಟೆಂಟ್ ಇದೆ, ಮತ್ತೆ ಬಾಡಿಗೆ ಒಳ್ಳೆಯದು. ಓಕೆ. ಸೊ ಶುರು ಮಾಡೋಣ. ಎಸ್, ಫಸ್ಟ್ ಸ್ಟವ್ ಆನ್ ಮಾಡಿ. ಓಕೆ. ಸೊ ಸಂಕ್ರಾಂತಿ ಅಂದ್ರೆ ಎಲ್ಲ ಹೊಸತನದು, ಎಲ್ಲ ಹೊಸದು. ಸೊ ಹಾಗಾಗಿ ಈ ಪೊಂಗಲೆಲ್ಲ ನಾವು ಕಲ್ತಿದ್ದೀವಿ. ಸೊ ಈಗಾಗಲೇ ಹಲವಾರು ಗೆಸ್ಟ್ಗಳು ಬಂದು ನಮಗೆ ಈ ಪೊಂಗಲ್ ಹೇಗೆ ಮಾಡೋದು ಹೇಳ್ಕೊಟ್ಟಿದ್ದಾರೆ. ಸೊ ಇವತ್ತು ನಿಮ್ಮ ಹೊಸತನ ಏನಂತ ಹೇಳಿದ್ರೆ ಬೇರೆ. ಎಸ್, ವೆರಿ ನೈಸ್. ಎಸ್. ಸೊ ಆಯಿಲ್ ಹಾಕ್ಬೇಕಾ? ಸೊ ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್ ಕೂಡ. ಸಾಕ ಹೇಗೆ? ಸಾಕು. ಈ ಆಯಿಲ್ ಎಷ್ಟು ಹಾಕಿದ್ರೆ ಕೂಡ ಕೊಲೆಸ್ಟ್ರಾಲ್ ಇರಲ್ಲ, ಅದಕ್ಕೆ ಹಾಕೊಳ್ಬಹುದು. ಆದ್ರೆ ಎಲ್ಲವೂ ಕೂಡ ಹಿತಮಿತವಾಗಿ ಇದ್ರೆ ಉತ್ತಮ ಅಲ್ವಾ? ಹೌದು. ಸೊ ಸ್ವಲ್ಪ ಬಿಸಿ ಆಗಬೇಕು. ಮತ್ತೆ ತೋರ್ಡಾಲ್ 1.5 ಸ್ಪೂನ್. ಓ, ಇದು ಇದಕ್ಕೆ ಬೇಳೆ, ತೊಗರಿ ಬೇಳೆ ಇದಕ್ಕೆ ಹಾಕೊಳ್ತೀರಾ? ಹುರ್ಕೊಳ್ಬೇಕು. ಓ, ಸೊ ಬೇಳೆ ಬೇಯಿಸ್ತಾ ಇಲ್ಲ, ಹುರಿತಾ ಇಲ್ಲ.
ಅದು ಬೇಯಿಸಿದ್ರೆ ಸಾಂಬಾರ್ ಆಗ್ಬಿಡುತ್ತೆ. ಬೇಯಿಸ್ತಾ ಇಲ್ಲ. ಇದು 10 days ಇಟ್ಕೊಳ್ಬಹುದು ಈ ಸಾಂಬಾರ್. ಇದು ಇದನ್ನ ಮಾಡ್ಕೊಂಡ್ರೆ ಮೊಳಗು ಕೊಳಂಬು 10 ದಿನವರೆಗೂ ಇಟ್ಕೊಳ್ಬಹುದು. ಕುದಿಸದೆ ಹಾಗೆ ಇಟ್ರು ಕುದಿಸ್ಕೊಳ್ಬಹುದು. ಕುದಿಸ್ಬೇಕು. ಆಕ್ಚುಲ್ ಫ್ರೈ ಬರೀ ಡ್ರೈ ಫ್ರೈ ಮಾಡ್ಬೋದು, ಆಯಿಲ್ ನಲ್ಲಿ ಫ್ರೈ ಮಾಡ್ಬೋದು. ಓಕೆ, ಸೊ ಡ್ರೈ ಫ್ರೈ ಬೇಕಿದ್ದವರು ಡ್ರೈ ಫ್ರೈ ಮಾಡ್ಕೊಳ್ಬೋದು, ಇಲ್ದಿದ್ರೆ ಈ ತರ. ಸೊ ಎಣ್ಣೆಯಲ್ಲಿ ಹುರಿದ ತಕ್ಷಣ ಅದರ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ, ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ, ಎನ್ಹ್ಯಾನ್ಸ್ ಆಗುತ್ತೆ. ಇದು ತೆಗಿಬೇಕು. ತೆಗಿಯೋದಾ? ಓಕೆ, ಕೊಡಿ. ತೆಗಿಲಾ? ಎಸ್, ಐ ವಿಲ್ ಹೆಲ್ಪ್ ಯು ಔಟ್. ಇದು ಬಾಣಂತಿಯರಿಗೆ ಮಾತ್ರ ಕೊಡುವಂಥದ್ದು, ಬಾಕಿ ಟೈಮಲ್ಲಿ ಕೂಡ ಮಾಡ್ಕೊಳ್ಬಹುದು? ಇಲ್ಲ, ಎಲ್ಲ ಟೈಮ್ ನಲ್ಲಿ ಮಾಡಬಹುದು. ಮತ್ತೆ ವಿಂಟರ್ ಸೀಸನ್ ನಲ್ಲಿ ಒಳ್ಳೇದು. ಮತ್ತೆ ಜ್ವರ ಬಂದ್ರೆ ಅದಕ್ಕೆಲ್ಲ ಒಳ್ಳೆಯದು. ಜ್ವರ ಬಂದ್ರೆ ಪೆಪ್ಪರ್ ಇದೆ ಅಲ್ಲ, ಅದಕ್ಕೆ ತುಂಬಾ ಒಳ್ಳೇದು. ಓಕೆ ಓಕೆ. ಮತ್ತೆ ಉದ್ದಿನ ಬೇಳೆ, ಉದ್ದಿನ ಬೇಳೆ ಅದು ಫ್ರೈ ಮಾಡ್ಕೊಳ್ತೇನೆ. ಅದರ ಒಟ್ಟಿಗೆ ಇದು ಕೂಡ ಮಾಡ್ಬೋದು, ಒಟ್ಟಿಗೆ ಹಾಕ್ಬೋದು, ಸೆಪರೇಟ್ ಹಾಕ್ಬೋದು. ಸೊ ಪೆಪ್ಪರ್ ಅಂದ್ರೆ ಇದೆ, ಇದು ಮೆಣಸು, ಈ ಮೆಣಸು ಪೆಪ್ಪರ್. ಅದು ಸೊ ಪೆಪ್ಪರ್ ಅದು ಕೂಡ ಹಾಕೊಳ್ಬೇಕು, ಇದು ಮೆಣಸು ಕೂಡ ಹಾಕೊಳ್ಬೇಕು. ಪೆಪ್ಪರ್ ಜಾಸ್ತಿ ಹಾಕ್ಬೇಕು. ಪೆಪ್ಪರ್ ಜಾಸ್ತಿ. ಓಕೆ. ಸೊ ಮೊಳಗು ಅದೇ ಬಾಣಂತಿ ಇದ್ರೆ ಎಣ್ಣೆ ಬೇಡ, ಆಯಿಲ್ ಬೇಡ. ಮತ್ತೆ ಪೆಪ್ಪರ್ ಸ್ವಲ್ಪ ಜಾಸ್ತಿ ಹಾಕಬೇಕು. ಅದನ್ನು ಹುರ್ಕೊಳ್ಬೇಕಾ? ಅದು ಹುರ್ಕೊಳ್ಬೇಕು. ಒಂದು 2 ಸ್ಪೂನ್, 2-3 ಸ್ಪೂನ್ ಹಾಕ್ಬೇಕು. ಮತ್ತೆ ರೆಡ್ ಚಿಲ್ಲಿ ಒಂದು 2. ಇದು ಬೇಗ ಇದಾಗ್ತದೆ, ಕಾಯುತ್ತೆ, ಟಪ್ ಟಪ್ ಸೌಂಡ್ ಬರ್ತದೆ ನೋಡಿ. ಮತ್ತೆ ಮೇನ್ ಕಡಿಪತ್ತ, ಕರಿಬೇವು ಎಷ್ಟು ಹಾಕಿದ್ರೆ ಅಷ್ಟು ಒಳ್ಳೆಯದು. ಇದಕ್ಕೆ ಏನು ಗೊತ್ತಾ, ಇದು ಮಾವಿನಕಾಯಿ ಇದೆ ಅಲ್ಲ, ಮಾವಿನಕಾಯಿ ಸೀಸನ್ನಲ್ಲಿ ಅದು ಕಟ್ ಮಾಡಿ ಬಿಸಿಲಿಗೆ ಹಾಕಿ, ಮತ್ತೆ ಒಣಗಿದೆ ನೋಡಿ, ಅದು ಇದಕ್ಕೆ ಹಾಕ್ತಾರೆ, ಈ ಕೊಳಂಬಕ್ಕೆ ಹಾಕ್ತಾರೆ. ಬಾಕಿ ಟೈಮಲ್ಲಿ ಅಂದ್ರೆ ಈ ಕಾಯಿ ಆದ ಕೂಡಲೇ ಅದನ್ನ ಕಟ್ ಮಾಡಿ ಅದನ್ನ ಒಣಗಿಸಿ ಇಟ್ಕೊಳ್ಬಹುದು. ಸೊ ಈಗ ಎಲ್ಲ ಚಿಗುರೊಡೆಯುವಂತ ಒಂದು ಟೈಮ್ ಇದು. ಈಗ ಚಳಿಗಾಲ ಮುಗಿತಾ ಬರ್ತಾ ಇದ್ದ ಹಾಗೆ ಮಾವಿನಕಾಯಿ ಚಿಗುರೊಡೆಯೋದಕ್ಕೆ ಶುರು. ಜಾಸ್ತಿ ವಿಂಟರ್ ಸೀಸನ್ ನಲ್ಲಿ ಈ ಕೊಳಂಬು ಮಾಡ್ತಾರೆ. ತಮಿಳ್ನಾಡಿನಲ್ಲಿ ವಿಂಟರ್ ಸೀಸನ್ ಇಲ್ಲ, ಅಲ್ಲಿಲ್ಲ. ಈಗ ಈ ಸರಿ ಇಲ್ಲೂ ಕೂಡ ಚಳಿ ಬಂದಿದೆ. ಈ ಸಲ ಮಂಗಳೂರಿನಲ್ಲಿ ಇದೆ, ಈ ಸರಿ ಮಂಗಳೂರಲ್ಲಿ ಸ್ವಲ್ಪ ಚಳಿ ಇದೆ. ಇದು ಫ್ರೈ ಮಾಡ್ಕೊಂಡಾಯ್ತು. ಮತ್ತೆ ಸ್ಟವ್ ಆಫ್ ಮಾಡ್ಕೊಂಡ್ಬಿಡುವ. ಆಫ್ ಮಾಡುದಾ? ಹೌದು. ಅಷ್ಟರೊಳಗೆ ಇದು ಹುಣಸೆಹಣ್ಣು ನೆನೆಸಿಟ್ಟಿದ್ದೇನೆ, ಅದು ಸ್ವಲ್ಪ ಅದನ್ನೇನು ನಾವು ಗ್ರೈಂಡ್ ಮಾಡ್ಕೊಳಕ್ಕಿದ್ಯಾ? ಇದು ಗ್ರೈಂಡ್ ಮಾಡಬೇಕು, ಗ್ರೈಂಡ್ ಮಾಡ್ಕೊಳ್ಬೇಕು. ಓಕೆ, ಸೊ ಅದನ್ನ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಕೊಡಿ, ಹಾಕೊಳ್ಳ ಪೂರ್ತಿ. ಸೊ ಪುಡಿ ಮಾಡ್ಕೊಳ್ಳೋದು ಫೈನ್ ಪೌಡರ್ ಹಾಕ್ಬೇಕಾ ಹೇಗೆ? ತರ್ತರಿ ಫೈನ್ ಪೌಡರೇ ಹಾಕ್ಬೇಕು. ಸ್ವಲ್ಪ ನೀರು ಹಾಕಿ. ನೀರು ಹಾಕ್ಕೊಳ್ಬೋದು. ನೀರು ಹಾಕಿ ಒಬ್ಬೊಬ್ಬರು ಏನು ಮಾಡ್ತಾರೆ, ಈ ಹುಣಸೆ ಇದೆ ಅಲ್ಲ, ಅದು ಒಟ್ಟಿಗೆ ಗ್ರೈಂಡ್ ಮಾಡಿ ನೀರಿನಲ್ಲಿ ಹಾಕಿ ಒಗ್ಗರಣೆ ಹಾಕಿ ಆ ಥರ ಮಾಡಿಬಿಡ್ತಾರೆ. ಇದು ನಾವು ತಮಿಳ್ನಾಡಿನಲ್ಲಿ ಏನು ಮಾಡ್ತಾರೆ, ಫುಲ್ ಹುಣಸೆಹಣ್ಣು ನೀರು ಇದು ಮಾಡಿ ಹುಣಸೆ ರಸ ತೆಗೆದು ಹಾಕೊಳ್ಳೋದು. ಅದೇ ಹೇಳಿದಲ್ವಾ, ಹಸಿ ಸ್ಮೆಲ್ ಹೋಗ್ಬೇಕು.
ಈ ತರ ಮಾಡೋದ್ರಿಂದ ಅದರಲ್ಲಿ ಸ್ವಲ್ಪ ಹಾಗೆ ಉಳಿಯುತ್ತೆ. ಸೊ ನೋಡಿ ಎಷ್ಟು ವ್ಯತ್ಯಾಸ. ಸೊ ಹೇಳೋದು ಹುಣಸೆ ಹುಳಿ ಹಾಕಿದ್ರೆ ಆಯ್ತು ಅಂತ, ಯಾವ ರೀತಿ ಹಾಕೊಳ್ಬೇಕು ಅದು ಕೂಡ ಇದೆ, ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದಕ್ಕೆ ನೀರು ಹಾಕೊಳ್ಳ ಹೌದು ಹಾಕಿ ಸ್ವಲ್ಪನಾ ಸಾಕಾ? ನೈಸಾಗಿ ಗ್ರೈಂಡ್ ಆಗಬೇಕು. ಎಸ್ ತಗೊಳ್ಳಿ. ಸೊ ನೆಕ್ಸ್ಟ್ ಇನ್ನು ಸ್ಟವ್ ಆನ್ ಮಾಡಿ. ಓಕೆ ಡನ್. ಆಯಿಲ್ ಉಳಿದ ಆಯಿಲೇ ಇದೆ, ಅದೇ ಸಾಕಾಗುತ್ತೆ. ಸಾಕು. ಮತ್ತೆ ಸಾಸಿವೆ ಒಗ್ಗರಣೆ ಕೊಡಬೇಕು. ಮತ್ತೆ ಮೇನ್ ಇಂಗು. ಸೊ ಇದಕ್ಕೆ ಹಿಂಗೆ ಹಾಕೊಳ್ಬೇಕು. ಹೆಚ್ಚಾಗಿ ಯಾವುದೇ ಅಡುಗೆ ಮಾಡಿದ್ರೆ ಹಿಂಗೆ ಹಾಕ್ತಾರೆ. ಮತ್ತೆ ಗ್ಯಾಸ್ಟ್ರಿಕ್ ಒಳ್ಳೇದು, ಅಸಿಡಿಟಿಗೂ ಒಳ್ಳೇದಾಗುತ್ತೆ, ಸ್ಮೆಲ್ ಚೆನ್ನಾಗಿರುತ್ತೆ. ಆ ಒಂದು ಒಗ್ಗರಣೆ ಹಾಕಿದ್ರೇನೆ ಸಾಕು, ಘಮ್ ಅಂತಿರುತ್ತೆ ಯಾವುದೇ ಸಾಂಬಾರ್ ಕೂಡ. ಹೌದು. ಸ್ವಲ್ಪ ಟರ್ಮರಿಕ್ ಚೂರು ಹಾಕಿದ್ರೆ ಸಾಕು. ಮತ್ತೆ ಮೆಣಸು, ಮೊಳಗು, ಇದು ಮೊಳಗು, ಮೊಳಗಾಯಿ, ಮೊಳಗಾಯಿ, ಮೊಳಗಾ ವತ್ತಲ್, ಮೊಳಗಾ ವತ್ತಲ್. ಸೊ ಅದಕ್ಕೆ ಮಿಳಗಾಯಿ ವತ್ತಲ್, ಮಿಳಗಾಯಿ ವತ್ತಲ್. ಸೊ ಇದಕ್ಕೆ ಅಷ್ಟು ಉದ್ದ, ನಮ್ದಲ್ಲಿ ಎಷ್ಟು ಚಿಕ್ಕದ, ಎಷ್ಟು ಶಾರ್ಟ್ ಆ್ಯಂಡ್ ಸ್ವೀಟಲ್ಲಿ ಹೇಳ್ತೀವಿ ಮೆಣಸು. ಮೊಳಗಾಯಿ ವಿತ್ತಲ್. ಇದಾದ ಮೇಲೆ ಓಕೆ ಹುಣಸೆ ಹಣ್ಣು ನೀರು. ಮೊಳಗಾಯಿ ವಿತ್ತಲ್. ಇದು ಪೆಪ್ಪರ್ಗೆ ಏನು ಹೇಳ್ತಾರೆ? ಮಿಳಗು. ಮಿಳಗು. ಇದು ಸ್ವಲ್ಪ ಹಸಿ ಸ್ಮೆಲ್ ಆದಮೇಲೆ ಇದು ಗ್ರೈಂಡ್ ಮಾಡೋದು. ಅದನ್ನು ಹಾಕ್ತೀರಾ? ಗ್ರೈಂಡ್ ಮಾಡೋದು ಸ್ವಲ್ಪ ಹಸಿ ಸ್ಮೆಲ್. ಸೊ ಇದರ ಹುಣಸೆ ರಸದ್ದು ಆ ಹಸಿ ಒಂದು ಹೋಗಬೇಕು, ವಾಸನೆ ಹೋಗಬೇಕು. ಸ್ವಲ್ಪ ನೀರು ಹಾಕಿದ್ರೆ ಹಾಕ್ಬೇಕಾ? ಸೊ ತೆಳು ಮಾಡ್ಕೊಂಡೆ ಅದಕ್ಕೆ ಹಾಕೊಳ್ಳೋದು, ಇಲ್ಲದ್ರೆ ಗಟ್ಟಿ ಗಟ್ಟಿ. ಆ ತೊಗರಿ ಬೇಳೆ ಹಾಕಿದ್ದೀವಲ್ಲ ಹಾಗೆ ಅದು ಗಟ್ಟಿ ಬರುತ್ತೆ. ನಾನಿದು ರುಬ್ಕೊಳ್ಳುವಾಗ ನಾನು ಫಸ್ಟ್ ಅನ್ಕೊಂಡೆ ಇಷ್ಟು ಗಟ್ಟಿ ಹೇಗೆ ಬಂತಪ್ಪ ಅಂತ. ಯಾಕೆಂದ್ರೆ ಹೇಳಿದ್ರೆ ಬರೀ ಸ್ವಲ್ಪ ಮಾತ್ರ ಹಾಕಿದ್ದು. ಸೊ ಇದರಲ್ಲಿ ಏನು ತೆಂಗಿನ ತುರಿ ಇಲ್ಲ, ಏನಿಲ್ಲ. ತೊಗರಿ ಬೇಳೆ ನಾವು ಬೇಯಿಸೋದಿಲ್ಲಲ್ಲ, ಅದಕ್ಕೆ ಎಷ್ಟು ದಿವಸ ಬೇಕಾದ್ರೆ ಇರುತ್ತೆ. ಓ, ಬೆಂದ್ರೆ ಮಾತ್ರ ಅದು ಬೇಗ ಕೆಡುವುದು. ಕೆಟ್ಟೋಗ್ತದೆ. ಯಾವಾಗಲೂ ಬಾಯಿಲ್ ಮಾಡಿದ್ರೆ ಎಲ್ಲ ಕೆಟ್ಟೋಗ್ತದೆ. ಸೊ ಅದು ಕುದಿ ಬಂದಿದೆ. ಮತ್ತೆ ನೀರು ಹಾಕ್ಬೇಕಾ? ಓ, ಥಿಕ್ನೆಸ್ ಅದರಲ್ಲೂ ಕೂಡ ಇನ್ನೂ ಇದೆ ಅಲ್ವಾ? ನಾನೇನೋ ನೀರು ಸಾರು ಅನ್ಕೊಂಡೆ, ಬಟ್ ಇದು ಥಿಕ್ಕಾಗೆ ಬರುತ್ತೆ. ಇದು ಹುಳಿಯಲ್ಲಿ ಇರ್ತಲ್ಲ, ಸ್ವಲ್ಪ ಜಾಸ್ತಿ ಹಾಕ್ಬೇಕು. ಸೊ ಹುಣಸೆ ರಸ ಒಂದು ದೊಡ್ಡ ನಿಂಬೆ ಹಣ್ಣಿನ ಗಾತ್ರದಷ್ಟು ಹಾಕೊಳ್ಬೇಕು. ಹೌದು. ಇದು ಹುಳಿ ಖಾರ ವಿಂಟರ್ ಸೀಸನ್ನಲ್ಲಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದು ಜ್ವರ ಬಂದರೆ ಹೇಳಿ ಮಾಡಿಸಿದ್ದು ನಾವು ಪೆಪ್ಪರ್ ರಸಂ, ಪೆಪ್ಪರ್ ಇದು ಒಳಗೆ ಕೊಂಬೆ ಮಾಡೋದು ಮನೆಯಲ್ಲಿ. ಸೈಡ್ಗೆ ಹಪ್ಪಳ, ಸ್ವಲ್ಪ ಟೇಸ್ಟ್ಗೆ ಒಂದು ಚೂರು ಬೆಲ್ಲ. ಹುಳಿ ಖಾರ ಆದ್ಮೇಲೆ ಅದರಲ್ಲಿ ಒಂದು ಸ್ವಲ್ಪ ಬೆಲ್ಲ ಬಿದ್ರೇನೆ ಟೇಸ್ಟ್. ಸೊ ಇನ್ನು ಇದು ಬರೀ ಒಂದು ಕುದಿ ಬಂದ್ರೆ ಅದು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಬಹುಶಃ ಇದು ತುಂಬಾ ಹೊತ್ತು ಕುದಿಬೇಕಾ ಹೇಗೆ? ತುಂಬಾ ಹೊತ್ತು, ಒಂದು 10-15 ಮಿನಿಟ್ಸ್.
ಈಗ ನೀವು ಬಾಣಂತಿಯರಿಗೆ ಕೊಡುವಂಥದ್ದು ಅಂತ ಹೇಳಿದ್ರಿ. ಬಾಣಂತಿಯರಿಗೆ ಇಲ್ಲಿ ಮದ್ದಿನ ಪ್ರಕಾರವಾಗಿ ಬೇರೆ ಬೇರೆ ದಿನಕ್ಕೆ ಈ ಥರ ಕೊಡ್ತಾರೆ. ಇದು ಯಾವಾಗಲೂ ಮಾಡ್ಕೊಳ್ಳುವಂಥದ್ದು ಸ್ಟಾರ್ಟಿಂಗಿಂದಲೇ ಅಥವಾ ಸ್ವಲ್ಪ ಟೈಮ್ ಆದ ನಂತರ? ಇಲ್ಲ, ಡೆಲಿವರಿ ಆದಮೇಲೆ. ಡೆಲಿವರಿ ಆದ ತಕ್ಷಣವೇ ಒಳ್ಳೆ ಮನಸ್ಸು ಹಸಿ ಆಗ್ತದೆ. ಹಾಂ ಹಾಂ ಹಾಂ. ಬಾಡಿ ಕೋಲ್ಡ್ ಇರುತ್ತೆ ಅಲ್ಲ, ಡೆಲಿವರಿ ಆದಮೇಲೆ ಸ್ವಲ್ಪ ಬಾಡಿ ಕೋಲ್ಡ್ ಇರುತ್ತೆ, ಇದು ಸ್ವಲ್ಪ ಇದಾಗ್ತದೆ. ಓಕೆ, ಬಾಂಬ್ ಕೊಡ್ತದೆ. ಓಕೆ, ಅದಕ್ಕೆ ವಿಂಟರ್ ಸೀಸನ್ ಅಲ್ಲಿ ಜಾಸ್ತಿ ಇದನ್ನ ಮಾಡೋದು. ಈಗ ತಿಕ್ಕಾಯ್ತು. ತಿಕ್ಕ ಆಗ್ಲಿಲ್ಲ ಆದ್ರೆ ಇದು ಅಕ್ಕಿ ಹಿಟ್ಟಿದೆ ಅಲ್ಲ, ಅದು ಸ್ವಲ್ಪ ಅದಕ್ಕೆ ಹಾಕಿ ಮಾಡ್ಬೋದು. ಹಾಂ ಹಾಂ ಹಾಂ. ಸೊ ಇದೀಗ ರೆಡಿನಾ? ರೆಡಿ ಆಗಿದೆ. ಓಕೆ, ಆಫ್ ಮಾಡೋದಾ ಹೇಗೆ? ಆಫ್ ಮಾಡಬೇಕು ಅಷ್ಟೇ. ಸೊ ಈಗ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಮಧ್ಯಾಹ್ನದ ಊಟ ಭರ್ಪೂರ್ ಪ್ಲೇಟ್ ರೆಡಿ ಆಗಿದೆ ನನಗೆ. ಸೊ ಮೊಳಗು ಕೊಳಂಬು, ಎಸ್, ಥ್ಯಾಂಕ್ ಯು ಸೋ ಮಚ್. ಅರೋಮಾ ಅಂತೂ ಸಖತ್ತಾಗಿ ಬರ್ತಾ ಇದೆ. ಥ್ಯಾಂಕ್ ಯು. ಮೊಳಗಾಯಿ ವಿತ್ತಲ್, ಇಲಗಾಯಿ ವತ್ತಲ್, ಮೊಳಗಾಯಿ ವತ್ತಲ್. ಹಾಂ. ಸೊ ಇವತ್ತು ಹೋಗೋವರೆಗೆ ಅರ್ಥ ತಮಿಳ್ ಕಲಿಸ್ಕೊಡಿ, ಅರ್ಥ ಆಗುತ್ತೆ, ಮಾತಾಡೋಕ್ಕೆ ಬರಲ್ಲ, ಆಯಿತಾ? ಅಷ್ಟೇ. ಸೊ ನೋಡೋಣ ಮೊಳಗು ಕೊಳಂಬು ಹೇಗಾಗಿದೆ ವಿತ್ ರೈಸ್. ಆಮೇಲೆ ಆರಾಮ್ಸೆ ಕುತ್ಕೊಂಡು ತಿಂತೀನಿ. ಖಾರ ಖಾರ ಇರುತ್ತೆ. ಐ ಲವ್ ಸ್ಪೈಸಿ ಫುಡ್. ಹುಳಿ, ಖಾರ, ಸಿಹಿ, ಬ್ಯಾಲೆನ್ಸ್. ನೀವು ಹೇಳಿದ ಪ್ರಕಾರ ಜ್ವರದ ಟೈಮಲ್ಲಿ ಅಥವಾ ಈ ಥರ ಹುಷಾರಿಲ್ಲ ಅಂದರೆ ಟೈಮ್ನಲ್ಲೇ ಅದನ್ನು ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ಸಖತ್ತಾಗಿರುತ್ತೆ. ಸೂಪರ್. ಸೊ ಎಲ್ಲ ಹಪ್ಪಳ, ಅನ್ನ ಎಲ್ಲ ರೆಡಿ ಮಾಡಿಕೊಟ್ಟಿದ್ದೀರಿ. ನಂದೆಲ್ಲ ಊಟ ಮುಗಿಸ್ಕೊಂಡು ಬರ್ತೀನಿ. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ಚಳಿಗಾಲಕ್ಕೆ ಸೂಪರ್ಬ್ ಆಗಿರುವಂಥ ಮೊಳಗು ಕೊಳಂಬು ಸಖತ್ತಾಗಿದೆ. ಖಾರ ಖಾರ, ಸಿಹಿ, ಉಪ್ಪು ಎಲ್ಲ ಬ್ಯಾಲೆನ್ಸ್ ಸೂಪರ್ಬ್ ಆಗಿದೆ. ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಮೊಳಗು ಕೊಳಂಬು ತಯಾರಿಸುವ ವಿಧಾನ: ಮೊದಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ತೊಗರಿಬೇಳೆ, ಉದ್ದಿನಬೇಳೆ, ಕರಿಮೆಣಸು, ಒಣಮೆಣಸು, ಕರಿಬೇವನ್ನು ಎಲ್ಲವನ್ನೂ ಪ್ರತ್ಯೇಕವಾಗಿ ಹುರಿದು ಪುಡಿ ಮಾಡಿಕೊಳ್ಳಿ. ನಂತರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಹಿಂಗು, ಅರಿಶಿನ ಪುಡಿ, ಒಣಮೆಣಸು ಹಾಕಿ ಒಗ್ಗರಣೆ ಮಾಡಿಕೊಂಡು ಹುಣಸೆ ರಸ, ರುಬ್ಬಿದ ಮಿಶ್ರಣ, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಿ. ಈಗ ಬಿಸಿ ಬಿಸಿ ಅನ್ನದ ಜೊತೆಗೆ ಸವಿಯಲು ಮೊಳಗು ಕೊಳಂಬು ಬಲು ರುಚಿ. ನಾನಂತೂ ಊಟ ಎಲ್ಲ ಖಾಲಿ ಮಾಡ್ಕೊಂಬರ್ತೀನಿ. ಒಳ್ಳೆ ಅನ್ನ, ಸಾರು, ಹಾಗೆಯೇ ಹಪ್ಪಳ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಖಾಲಿ ಮಾಡ್ಕೊಂಬರ್ತೀನಿ. ಅಷ್ಟೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಬೇಕ್ ಸ್ಟುಡಿಯೋ, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ನಂತೂ ಖಾರ ಖಾರ ಮೊಳಗು ಕೊಳಂಬು ಸಖತ್ತಾಗಿತ್ತು. ಹೊಟ್ಟೆ ತುಂಬಿತು. ಸೂಪರ್ ರೆಸಿಪಿ. ಸೊ ನೆಕ್ಸ್ಟ್ ಯಾವ ರೆಸಿಪಿ ಬನ್ನಿ ಕೇಳೋಣ. ಎಸ್ ಮೇಡಮ್, ಈಗ ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ? ತಮಿಳ್ನಾಡು ಸ್ಟೈಲ್. ಇವತ್ತೆಲ್ಲ ಪೂರ್ತಿ ತಮಿಳ್ನಾಡು ಸ್ಟೈಲ್. ಹೌದು, ಡನ್. ಎಸ್, ಪುಳಿ ಮೊಳಗಾಯಿ ತೊಕ್ಕು. ಪುಳಿ ಮೊಳಗಾಯಿ ತೊಕ್ಕು. ಇದರಲ್ಲಿ ಒಂದು ಮಾತ್ರ ಪುಳಿ ಗೊತ್ತಾಯ್ತು. ಮೊಳಗಾಯಿ ಅಂದರೆ ಮೆಣಸು. ಮೊಳಗಾಯಿ ಇದು ಗ್ರೀನ್ ಚಿಲ್ಲಿ, ಪಚ್ಚೆ ಮೊಳಗಾಯಿ. ಹಾ, ಪಚ್ಚೆ ಮೊಳಗಾಯಿ. ಸೊ ಪೆಪ್ಪರ್ಗೆ ಏನು ಹೇಳ್ತಾರೆ ಹೇಳಿ? ಮೊಳಗು. ಮೊಳಗು. ಮೊಳಗು ಕೊಳಂಬು. ಓಕೆ, ಇದು ಮೊಳಗಾಯಿ. ಮಿಳಗು ಹೇಳ್ತಾರೆ. ಇದು ಪಚ್ಚೆ ಮಿಳಗಾಯಿ. ಪಚ್ಚ ಮೆಣಗಾಯಿ. ಓಕೆ, ಪಚ್ಚ ಮೆಣಗಾಯಿದು ಏನಿದು? ಗ್ರೀನ್ ಚಿಲ್ಲಿ. ಗ್ರೀನ್ ಚಿಲ್ಲಿದು ಏನು ಡಿಶ್? ತೊಕ್ಕು. ಪುಳಿ, ಹುಣಸೆಹಣ್ಣು. ಸೊ ಡಿಶ್ ಏನಿದೆ ಆಕ್ಚುಲಿ? ಇದು ಕರ್ಡ್ ರೈಸ್ಗೆ, ಇಡ್ಲಿ, ದೋಸೆ ಸೈಡ್ ಡಿಶ್. ಇದು ಸೈಡ್ ಡಿಶ್. ಸರಿ, ನೋಡೋಣ ಹೇಗಿರುತ್ತೆ ಟೇಸ್ಟ್ ಇದ್ರದ್ದು. ಇದು ಗ್ಯಾರಂಟಿ. ಇದು ಕೂಡ ಹುಳಿ ಖಾರ ಆಗಿರುತ್ತೆ, ಕನ್ಫರ್ಮ್ ಅಲ್ವಾ? ನಮ್ಮ ತಮಿಳ್ನಾಡಿನಲ್ಲಿ ಹುಳಿ ಖಾರ ತುಂಬ.
ಸೊ ಅಂದ್ರೆ ತಮಿಳ್ನಾಡು ಡಿಶಸ್ ಎಲ್ಲ ಖಾರವಾಗಿರುತ್ತೆ, ಜಾಸ್ತಿ ಇರುತ್ತೆ, ಹುಳಿ ಜಾಸ್ತಿ ಇರುತ್ತೆ. ಹುಳಿ ಜಾಸ್ತಿ ಇರುತ್ತೆ. ಸರಿ, ಶುರು ಮಾಡೋಣ. ಎಸ್, ಫಸ್ಟ್ ಸ್ಟವ್ ಆನ್ ಮಾಡಿ. ಓ ಎಸ್, ನಾನು ಮಾಡ್ತೀನಿ. ನೆಕ್ಸ್ಟ್ ನೀವೇನು ಬೇಕು ತಗೊಳ್ಳಿ. ಇವತ್ತು ನನ್ನ ಸಂಕ್ರಾಂತಿ ಹಬ್ಬ ಫುಲ್ ಸಂಕ್ರಾಂತಿ ಸಖತ್ತಾಗಿ ಆಗ್ತಾ ಇದೆ. ಸಂಕ್ರಾಂತಿ ಅವತ್ತು ಸ್ವೀಟ್ಗಿಂತ ಖಾರವೇ ಜಾಸ್ತಿ ಆಗಿದೆ. ಎಸ್, ಇದಕ್ಕೆ ಆಯಿಲ್ ಹಾಕ್ಬೇಕಾ? ಆಯಿಲ್ ಹಾಕಿ. ಎಸ್, ಸೊ ಆಗಲೇ ಹೇಳಿದಾಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥ ಎಣ್ಣೆ. ಸಾಕ? ಹೇಗೆ? ಇನ್ನೂ ಸ್ವಲ್ಪ ಬೇಕು. ಇನ್ನೂ ಸ್ವಲ್ಪ ಬೇಕು. ಸಾಕು. ಪಚ್ಚಮಿಳಗಾಯಿ ಸ್ವಲ್ಪ ಫ್ರೈ ಮಾಡಬೇಕು. ಸೊ ಚೆನ್ನಾಗಿ ಹೆಚ್ಕೊಂಡು ಇಟ್ಟಿದ್ದೀರಿ. ಸೊ ಇದು ಅಷ್ಟೇ ಫೈನ್ಲಿ ಚಾಪ್ ಆಗಬೇಕು. ಗ್ರೈಂಡ್ ಮಾಡೋದು ಬೇಕು ಅವಶ್ಯಕತೆ ಇಲ್ಲ. ಗ್ರೈಂಡ್ ಮಾಡಿದ್ರೆ ಇನ್ನು ನೈಸ್ ಬರ್ತದೆ, ಚೆನ್ನಾಗಿರುತ್ತೆ ಅದು. ಇಲ್ಲಾಂದ್ರೆ ಇದು ತೆಗೆದು ಇಡ್ತಾರೆ, ವೇಸ್ಟ್ ಆಗ್ತದೆ. ಅದಕ್ಕೆ ನಾನು ಗ್ರೈಂಡ್ ಮಾಡ್ತೀನಿ. ಓಕೆ, ಇದು ಸಂಕ್ರಾಂತಿ ಹಬ್ಬಕ್ಕೆಲ್ಲ ಮಾಡ್ತಾರೆ. ಇದು ತೊಕ್ಕು ಎಲ್ಲ ಇದಕ್ಕೆ ಮಾಡ್ತಾರೆ. ಸಂಕ್ರಾಂತಿ ಹಬ್ಬಕ್ಕೇನಿಲ್ಲ, ಯಾವಾಗಲೂ ಮಾಡ್ಕೊಳ್ತಾರೆ. ಎಲ್ಲರೂ ರೆಡಿ ಇಡ್ತಾರೆ. ದೋಸೆ, ಇಡ್ಲಿ, ಕರ್ಡ್ ರೈಸ್ ಅದಕ್ಕೆ ಚೆನ್ನಾಗಿರುತ್ತೆ. ಕರ್ಡ್ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ಆಯಿತು. ಓಕೆ, ಇದು ಆಫ್ ಮಾಡಿಬಿಟ್ಟು ಅಷ್ಟೇ. ಹಾಂ, ಇದು ಸ್ವಲ್ಪ ಗ್ರೈಂಡ್ ಮಾಡ್ತೀನಿ ನಾನು. ಗ್ರೈಂಡ್ ಮಾಡ್ಕೊಳ್ಬೇಕು. ಗ್ರೈಂಡ್ ಸೊ ಸೇಮ್ ಆಯಿಲ್ ಅದನ್ನೇ ಬಳಸ್ಕೊಳ್ಳೋದಾ ಹೇಗೆ? ಅದೇ ಆಯಿಲ್ ಸರ್, ಅದೇ ಆಯಿಲಲ್ಲಿ. ಸೊ ಖಾರ ಹೇಗಿದ್ರು ನಾವು ಫ್ರೈ ಮಾಡಿದ್ರೆ ಅದರಲ್ಲೇ ರೀಟೇನ್ ಆಗಿರುತ್ತೆ. ಸೊ ಅದು ವೇಸ್ಟ್ ಮಾಡೋ ಹಾಗಿಲ್ಲ. ಎಣ್ಣೆ ಕಾಯ್ದಾದ್ಮೇಲೆ ಸಾಸಿವೆ ಹಾಕಬೇಕು. ಇದಕ್ಕೂ ಹಿಂಗು ಪೌಡರ್, ಹಿಂಗು, ಮತ್ತು ಅರಿಶಿನ ಪುಡಿ, ಟರ್ಮರಿಕ್ ಪೌಡರ್, ಸೊ ಇದು ಬಾಣಂತಿಯರಿಗೆ ಇದನ್ನ ಕೊಡ್ತಾರ? ಇದಿಲ್ಲ, ಇಲ್ಲ ಇದನ್ನೇ. ಮತ್ತೆ ಹೊಟ್ಟೆ ಇದಾಗ್ತದೆ ಬಾಣಂತಿ ಸೊಪ್ಪು. ಸ್ವಲ್ಪ ಸ್ಮೆಲ್ ಹೋಗ್ಬೇಕು, ಹಸಿ ಸ್ಮೆಲ್ ಹೋಗ್ಬೇಕು. ಸ್ವಲ್ಪ ಇದು 5 ನಿಮಿಷ ಆದಮೇಲೆ ಗ್ರೀನ್ ಚಿಲ್ಲಿ ಗ್ರೈಂಡ್ ಮಾಡೋದು. ಸೊ ಇದನ್ನ ಮಾಡಿಟ್ಕೊಂಡ್ರೆ ಸಾಧಾರಣ ಎಷ್ಟು ದಿನ ಇಡ್ಲಿಕ್ಕಾಗುತ್ತೆ? ಇದು 1 ತಿಂಗಳಿರುತ್ತೆ. ಏನಾಗುತ್ತೆ. ಸೊ ಹಾಗೆ ಹೊರಗಡೆ ಇಟ್ಕೊಳ್ಬೋದು. ಸಾಲ್ಟ್ ಮತ್ತು ಬೆಲ್ಲ, ಜಾಗರಿ ಪೌಡರ್. ಈಗ ಆಗಿದೆ. ಎಣ್ಣೆ ಸ್ವಲ್ಪ ಸೈಡ್ನಲ್ಲಿ ಬಿಡಬೇಕು. ಆವಾಗ ತುಂಬ ದಿವಸ ಇರುತ್ತೆ. ನೀರಂಶ ನೀರೆಲ್ಲ ಅದರಲ್ಲಿ ಆವಿ ಆಯಿತು ಅಂತ ಹೇಳಿ. ಇದಾಯಿತು. ಸ್ಟವ್ ಆಫ್ ಮಾಡಿಬಿಡುವ. ಬಿಸಿ ಬಿಸಿಯಾಗಿ ಹುಳಿ ಮೊಳಗಾಯಿ ತೊಕ್ಕು, ಕರ್ಡ್ ರೈಸ್. ಎಸ್, ಥ್ಯಾಂಕ್ ಯು ಸೋ ಮಚ್. ಆಸ್ ಪ್ರಾಮಿಸ್ಡ್ ನೋಡಿ, ಮೊಸರನ್ನ ಬೇರೆ ಇದೆ ಅದ್ರ ಜೊತೆಗೆ. ಸೊ ಪುಳಿ ಮೊಳಗಾಯಿ ತೊಕ್ಕು. ಎಸ್, ಥ್ಯಾಂಕ್ ಯು. ಒಳ್ಳೆ ರುಚಿಕರವಾದಂಥ ಅದ್ಭುತವಾದಂಥ ಅಡುಗೆಗಳನ್ನು ಹೇಳ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು.
ಹುಳಿ ಮೊಳಗಾಯಿ ತೊಕ್ಕು ಅಂದರೆ ಹುಳಿ ಮೆಣಸಿನ ಉಪ್ಪಿನಕಾಯಿ. ಸೊ ಡಿಫ್ರೆಂಟ್ ಆಗಿದೆ, ತಮಿಳ್ನಾಡು ಸ್ಪೆಷಲ್ ಇದು. ಸೊ ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಹುಳಿ ಮೊಳಗಾಯಿ ತೊಕ್ಕು ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೆಚ್ಚಿದ ಹಸಿಮೆಣಸನ್ನು ಹುರಿದು ತಣ್ಣಗಾದ ನಂತರ ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಹಿಂಗು, ಅರಿಶಿನ ಪುಡಿ ಒಗ್ಗರಣೆ ಮಾಡಿಕೊಂಡು ಹುಣಸೆ ರಸ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಕುದಿಸಿ. ಕುದಿ ಬಂದ ಬಳಿಕ ರುಬ್ಬಿದ ಹಸಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ಹಾಕಿ ಕುದಿಸಿಕೊಳ್ಳಿ. ಈಗ ಪುಳಿ ಮೊಳಗಾಯಿ ತೊಕ್ಕು ಮೊಸರನ್ನದೊಂದಿಗೆ ಸವಿಯಲು ಬಲು ರುಚಿ. ಎಸ್ ಮೇಡಮ್, ಟೇಸ್ಟ್ ನೋಡೇ ಬಿಡೋಣವಾ? ಆಗಂತೂ ನನಗೆ ಖುಷಿ ಆಯಿತು, ಪೂರ್ತಿ ನಾನೇ ಖಾಲಿ ಮಾಡಿದೆ. ತಗೊಳ್ಳಿ, ಫಸ್ಟ್ ನೀವು ನೋಡಿ. ಬಿಸಿ ಬಿಸಿ ನಮಗೆ ಇದು ಹಾಂ, ಖಾಲಿ ನೋಡ್ತೀನಿ, ಆಮೇಲೆ ಮೊಸರನ್ನ ಜೊತೆಗೆ ಅದು ಖಾರ ಇರುತ್ತೆ. ಹಾಂ, ಖಾರ ಇರುತ್ತೆ. ಖಾರ ಇರುತ್ತೆ. ಹೌದೌದು. ಎಷ್ಟು ಖಾರ ಇದೆ ನೋಡೇ ಬಿಡ್ತೀನಿ. ತಗೊಳ್ಳಿ. ಮತ್ತೆ ಜಾಸ್ತಿ ಬಂದರೆ ನನಗೆ ಸೊ ಹಿಂಗಾಗಿದ್ದೀರಿ ಅಲ್ಲ? ಹಿಂಗಾಗ್ತೀವಿ. ವಾವ್, ಸೂಪರ್. ಟೇಸ್ಟ್ ನೋಡಿ, ಸೂಪರ್. ಆ್ಯಕ್ಚುಲಿ ಇದು ಮೊಸರನ್ನ ಗಂಜಿ ಜೊತೆಗೂ ತಿನ್ನೋದಕ್ಕೂ ತುಂಬ ಚೆನ್ನಾಗಿದೆ. ವೆರಿ ಟೇಸ್ಟಿ, ಟ್ಯಾಂಗಿ, ಸ್ವೀಟಾಗಿ, ಆಸಮ್, ತುಂಬ ಚೆನ್ನಾಗಿದೆ ಮೇಡಮ್. ವೆರಿ ಟೇಸ್ಟಿ ಅಂದರೆ ವೆರಿ ಟೇಸ್ಟಿ. ಆಹಾ, ಆ ಫ್ಲೇವರ್ಸ್ ಎಲ್ಲ ಬಾಯಲ್ಲಿ ಇನ್ಫ್ಯೂಸ್ ಆಗ್ತಾ ಇದೆ. ಕರ್ಡ್ ರೈಸ್ ಜೊತೆಗೆ ಮತ್ತೆ ಈಗ ಊಟ ಆಯಿತು, ಇದನ್ನು ಲಾಸ್ಟಲ್ಲಿ ಎಲ್ಲ ಆದಮೇಲೆ ಮೊಸರು ಬೇಕೇ ಬೇಕಲ್ವಾ? ಸೂಪರ್ಬ್ ಆಗಿದೆ, ವೆರಿ ಟೇಸ್ಟಿ. ಸೊ ಇವತ್ತು ಎರಡು ಕೂಡ ಈ ಸಂಕ್ರಾಂತಿ ಹಬ್ಬದ ದಿವಸ ಫುಲ್ ತಮಿಳ್ನಾಡು ಸ್ಪೆಷಲ್ ಹೇಳ್ಕೊಟ್ರಿ. ಆ ಕಡೆ ಎಲ್ಲ ನೀವು ಪೊಂಗಲ್ ಮಾಡಿ ಆಚರಿಸ್ತೀರಿ. ಹೌದು. ಸೊ ನಾವಿಲ್ಲಿ ಎಳ್ಳು ಬೀರೋದಾಗಿರಲಿ ಅಥವಾ ಗದ್ದೆಗಳಲ್ಲಿ ದನ ಕರುಗಳನ್ನು ಅವುಗಳಿಗೆ ಪೂಜೆ ಮಾಡುವಂಥದ್ದಾಗಿ ಮಾಡ್ತಾರೆ. ಅಲ್ಲೂ ಕೂಡ ನೋಡಿ, ಬೇರೆ ಬೇರೆ ಸ್ಟೇಟ್ಸ್ ಅಂತ ಹೇಳಿದ್ರು ಕೂಡ ವಿಭಿನ್ನತೆಯಲ್ಲೂ ಕೂಡ ಏಕತೆ ಇದೆ. ಸೊ ಹಾಗೆಯೇ ಅಡಿಗೆ ತುಂಬ ಚೆನ್ನಾಗಿದೆ. ಸೊ ಡಿಫ್ರೆಂಟ್ ರೆಸಿಪಿ. ಯೂಶ್ವಲಿ ನಾವು ಪೊಂಗಲ್ ನಾವು ಕಲ್ತ್ಕೊಂಡಿದ್ದೀವಿ. ಸೊ ಪೊಂಗಲ್ ಹೇಗೆ ತಯಾರಿಸೋದು, ಇದು ಅದ್ರ ಜೊತೆಗೆ ಕೂಡ ಇದನ್ನು ಸೇರಿಸ್ಕೊಂಡು ಮಾಡ್ಬೋದು. ತುಂಬ ಟೇಸ್ಟಿಯಾಗಿದೆ ಆ್ಯಂಡ್ ಐ ಲವ್ಡ್ ಇಟ್. ಸೂಪರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ನಿಮಗೆ ಹೇಗೆ ಅನ್ನಿಸ್ತು ನಮ್ಮ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಿ? ನನಗೆ ತುಂಬ ಖುಷಿ ಆಯಿತು. ನನಗೆ ಈ ಸಲ ಕರೆದಿದ್ದಕ್ಕೆ ತುಂಬ ತುಂಬ ಖುಷಿ ಆಯಿತು. ಮೇಡಮ್, ನೆಕ್ಸ್ಟ್ ಟೈಮ್ ಬರುವಾಗ ಇನ್ನಷ್ಟು ತಮಿಳ್ನಾಡು ಸ್ಪೆಷಲ್ ನಮಗೆ ರೆಸಿಪೀಸ್ ಹೇಳ್ಕೊಡಿ. ತುಂಬ ಟೇಸ್ಟಿಯಾಗಿದೆ, ವೆರಿ ಟೇಸ್ಟಿ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಒಳ್ಳೆ ಹಬ್ಬದ ದಿನ, ರುಚಿಕರವಾದಂಥ ಇರುತ್ತೆ ತಮಿಳ್ನಾಡು ಸ್ಟೈಲ್. ಹಾಂ, ಖಂಡಿತ. ಹುಳಿ ಖಾರ ಏನೇ ಇರಲಿ, ಸೊ ಎಲ್ಲವನ್ನೂ ಕೂಡ ನಾವು ಸ್ವೀಕರಿಸ್ತೀವಿ. ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಒಳ್ಳೆ ರುಚಿಕರವಾದಂಥ ಅಡುಗೆ ಹೇಳ್ಕೊಟ್ರಿ, ಅದು ಕೂಡ ಇವತ್ತು ಹಬ್ಬದ ಸಂದರ್ಭದ ದಿನ. ಸೊ ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಅವರ ವತಿಯಿಂದ ಕಿರುಕಾಣಿಕೆ. ಹಾಗೆಯೇ ಎಳ್ಳು ಬೀರ್ತಾ ಇಲ್ಲ, ಅದರ ಜೊತೆಗೆ ಸಂತೋಷ್ ರೈಸ್ ಇವರ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ, ಎಳ್ಳು ಬೀರೋ ಬದಲು ನಾವು ಇದನ್ನ ಪ್ರೆಸೆಂಟ್ ಮಾಡ್ತಾ ಇದ್ವಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಹಬ್ಬದ ಸಂದರ್ಭ ಅತಿಥಿಗಳು ಬಂದರೆ ತುಂಬಾ ಸಂತೋಷ ಆಗುತ್ತೆ. ಅತಿಥಿ ಬಂದು ಈ ರೀತಿಯಾಗಿ ರುಚಿಕರವಾದಂಥ ಅಡುಗೆ ಮಾಡಿದ್ರೆ ಇನ್ನಷ್ಟು ಸಂತೋಷ. ತುಂಬ ಚೆನ್ನಾಗಿತ್ತು, ವೆರಿ ಟೇಸ್ಟಿ. ಖಂಡಿತವಾಗ್ಲೂ ನಿಮ್ಮ ಅತಿಥಿಗಳಿಗೆ ಇದನ್ನು ಮಾಡಿ ಉಣಬಡಿಸಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.